ಆರಾಮಾಗಿದೆ. ಸಾಕು, ಎಮೋಷನಲ್ ಆಯ್ತು, ಎಲ್ಲರಿಗೂ ಎಮೋಷನ್ಸ್ ಇದೆ. ಆರಾಮಾಗಿರಿ, ಕೂಲಾಗಿ ನ್ಯೂಸ್ ಓದಿ ಬಿಡಿ. ಅವರ ಅಭಿಮಾನಿಗಳಿಗೆ ಅವರ ವ್ಯಕ್ತಿತ್ವ ಯಾವ ಥರ ನಾವು ತಿಳಿಸೋದು ನಮ್ಮ ಪತ್ರಕರ್ತರ ಧರ್ಮ. ಎಲ್ಲರಿಗೂ ನೋವಿದೆ, ತುಂಬ ಸಣ್ಣ ವಯಸ್ಸು, ನಮಗೂ ನೋವಿದೆ. ನಾವು ಕೂಡ ಪುನೀತ್ ಅಭಿಮಾನಿನೇ. ಸೊ ಕಾಲಚಕ್ರ ಏನು ಮಾಡೋಕ್ಕೂ ಆಗಲ್ಲ. ಸೊ ಕೂಲ್, ನ್ಯೂಸ್ ಓದಿ ಜನಗಳಿಗೆ. ಸೊ ನಿಮ್ಮ ಎಮೋಷನ್ಸ್ ಏನಿದೆ ಅದನ್ನ ನ್ಯೂಸಲ್ಲೂ ಹೇಳಿ, ಪರವಾಗಿಲ್ಲ, ಡೋಂಟ್ ವರಿ. ಸೊ ಬಿ ಕೂಲ್. ಸೊ ಶುರು ಮಾಡಿ ನ್ಯೂಸ್ನ. ಸೊ ನೀವು ಕುಡೀರಿ. ಮೇಕಪ್ ಆಯ್ತಾ? ಸರಿ ಸರ್. ಕಾಂತು ರೆಡಿನಾ? ಕಾಂತು ರೆಡಿ? ಮಾಡ್ತೀನಿ. ಓಕೆ. ಮಾತಾಡಕ್ ಆಗ್ತಾ ಇಲ್ಲ ಇವತ್ತು. ಬಹುತೇಕ ಅಪ್ಪು ಅಭಿಮಾನಿಗಳು ಅಂತಲ್ಲ, ಕರ್ನಾಟಕದ ಜನತೆ, ಟಿವಿ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ಸಿಚುವೇಶನ್ ಅಥವಾ ಈ ಒಂದು ಕಂಡೀಷನ್ ಅಲ್ಲೇ ಇರ್ತಾರೆ. ಅಪ್ಪು ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ಬೇಕಂತ ಬಹಳ ಆಸೆ ಇತ್ತು, ಬಟ್ ಅದು ಈಡೇರ್ಲಿಲ್ಲ. ಬಟ್ ಅವ್ರನ್ನ ಭೇಟಿ ಆಗಿದ್ದೆ ಒಂದ್ಸಲ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರ ಆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದ ವ್ಯಕ್ತಿತ್ವ, ಅವರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಂತಹ ರೆಸ್ಪೆಕ್ಟ್, ದೊಡ್ಡವರು ಚಿಕ್ಕವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡಿ ಮಾತಾಡಿಸ್ತಾ ಇದ್ರು. ಯಾವತ್ತೂ ಕೂಡ ಕೋಪ ಮಾಡ್ಕೊಂಡಿದ್ದೇ ನೋಡಿಲ್ಲ. ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಾಗಿರ್ಲಿ ಅಥವಾ ಆಫ್ ದಿ ಸ್ಕ್ರೀನ್ ಇದಾಗಿರ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಫೂರ್ತಿಯಾಗಿ ನಿಂತ್ಕೋತಾರೆ. ಅಪ್ಪು ಅಂದ್ರೆ ಯಾರಿಗಿಷ್ಟ ಇಲ್ಲ? ಚಿಕ್ಕ ಪುಟ್ಟ ಮಕ್ಕಳಿಂದ ಒಂದು 3 ವರ್ಷದ ಮಗುನ್ ಕೇಳಿದ್ರು ಅಪ್ಪು ಅಂದ್ರೆ ಇಷ್ಟ ಅಂತ. ಇವನ್ ನನ್ ಮಗ, ಅವನ್ಗೆ 5 ವರ್ಷ, ಅವನ್ಗೂ